ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 9 ಶ್ಲೋಕ 156. ಮಣಿರ್ಯತಾ ವಿಭಾಗೇನ ನೀಲಾ ಪಿತಾದಿಭಿರ್ಯುತ ರೂಪಭೇದಂ ಅವಾಪನೋತಿ ಧ್ಯಾನಭೇದಾತ್ ತಥಾಚ್ಯುತ. ಅನುವಾದ: ವೈಡೂರ್ಯ ಅನ್ನುವ ರತ್ನವು ಬೇರೆ ಪದಾರ್ಥಗಳನ್ನು ಸ್ಪರ್ಶಿಸಿದರೆ ಅದು ವಿವಿಧ ಬಣ್ಣಗಳಲ್ಲಿ ಪ್ರತ್ಯೇಕವಾಗಿ ಕಂಡಂತಾಗುತ್ತದೆ. ಅದರಿಂದ ಅದರ ರೂಪವೇ ಬದಲಾದಂತೆ ಕಾಣಿಸುತ್ತದೆ. ಅದರಂತೆ ಭಕ್ತನ ಧ್ಯಾನ ಪರವಶತೆ ಅನುಗುಣವಾಗಿ ಭಗವಂತನು ಅಚ್ಯುತನು ಮೂಲತಃ ಒಂದೇ ಆಗಿದ್ದರೂ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ತಾನೆ. ನೋಡಿ, ಭಗವಂತನ ಅಂದರೆ ಒಬ್ಬನೇ, ಆದರೆ ಬೇರೆ ಬೇರೆ ಭಕ್ತರಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಭಾವಾರ್ಥ: ಈ ಶ್ಲೋಕವನ್ನು ನಾರದ ಪಂಚರಾತ್ರದಿಂದ ಉದ್ಧರಿಸಿದೆ. ಶ್ಲೋಕ 157. ಭಟ್ಟ ಕಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ಭಟ್ಟ ಕಾಹೆ ಕಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ಭಟ್ಟ ಕಾಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ಎಸ್, ಎಲ್ಲರೂ ರಿಪೀಟ್ ಮಾಡ್ಬೋದು. ನಾನು ಹೇಳಿದ ಮೇಲೆ ರಿಪೀಟ್ ಮಾಡ್ಬೋದು. ಹರೇ ಕೃಷ್ಣ. ಎಸ್. ಭಟ್ಟ ಕಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ದಯವಿಟ್ಟು ನಾನು ನಿಮಿಷ ನಾನು ಹೇಳುವಾಗ ಹೇಳಲಿಕ್ಕಿಲ್ಲ, ನನಗೆ ಹೇಳಲಿಕ್ಕೆ ಬಿಡಿ ದಯವಿಟ್ಟು. ನಾನು ಹೇಳಿದ ಮೇಲೆ ನಂತರ ಹೇಳಲಿಕ್ಕೆ. ಓಕೆ 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 ಎಸ್. ಹರೇ ಕೃಷ್ಣ. ಎಸ್, ಈಗ ನಾನು ಹೇಳ್ತೇನೆ, ಮತ್ತೆ ಹೇಳಿ. ಭಟ್ಟ ಕಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ಭಟ್ಟ ಕಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ಭಟ್ಟ ಕಹೆ ಕಹಾನಾಮಿ ಜೀವಾ ಪಾಮರ ಕಹಾನ್ ತುಮಿ ಸೇ ಕೃಷ್ಣ ಸಾಕ್ಷಾತ್ ಈಶ್ವರ. ನೋಡಿ, ನಾನು ಯಾಕೆ ಓದಿಸಿದೆ, ಈಗ ಅನುವಾದ ಓದ್ತೇನೆ. ಇದನ್ನು ನಿಮಗೆ ಯಾಕೆ ರಿಪೀಟ್ ಮಾಡಿಸಿದೆ ಅಂದರೆ, ನೋಡಿ ಇದರ ಮೀನಿಂಗ್ ನೋಡಿ. ವೆಂಕಟ ಭಟ್ಟನು ಆಮೇಲೆ ಹೇಳಿದನು, ನಾನು ಸಾಮಾನ್ಯ ಪತೀತ ಜೀವಿ, ಆದರೆ ನೀವು ಪ್ರತ್ಯಕ್ಷವಾಗಿ ಪರಮದೇವೋತ್ತಮ ಪುರುಷ ಶ್ರೀಕೃಷ್ಣನು. ಇಲ್ಲಿ ವೆಂಕಟ ಭಟ್ಟನ ನಮ್ರತೆ ಕಾಣಬಹುದು. ವೆಂಕಟ ಭಟ್ಟ ಅಂತ ಹೇಳ್ತಿದ್ದಾನೆ, ನಾನೊಂದು ಸಾಮಾನ್ಯ ಪತಿತ ಜೀವಿ. ಈಗ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳುವಂಥದ್ದು, ವೆಂಕಟ ಭಟ್ಟ ಸಾಮಾನ್ಯ ಪತಿತ ಜೀವಿಯ? ಹ್ಯಾಂಡ್ ರೇಸ್ ಮಾಡಿ ಉತ್ತರ ಗೊತ್ತಿದ್ದವರು.
ಸಾಮಾನ್ಯ ಪತಿತ ಜೀವಿಯ ವೆಂಕಟಭಟ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ ಹೇಳಿ. ಅವರು ಸಾಮಾನ್ಯ ಪತಿತ ಜೀವಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಗವಂತ ಅವರ ಮನೆ ಒಳಗೆ 4 ತಿಂಗಳು ಉಳ್ಕೊಂಡಿದ್ದಾರೆ, ಮತ್ತೆ ಅವನಿಗೆ ನಿತ್ಯ ದರ್ಶನ ಆಗ್ತಾ ಇದೆ. ಹಾಗಾಗಿ ಅವರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಪರಮ ಭಕ್ತರು, ನಾರಾಯಣನ ಭಕ್ತರು ಅವರು. ವೆರಿ ಗುಡ್. ಹಾಗಾಗಿ ಮಾಮೂಲಿ ಅಲ್ಲ. ಎಲ್ಲರ ಚೈತನ್ಯ ಯಾಕೆ ಅಸೋಸಿಯೇಟ್ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಹಾಗಾಗಿ ಮಾಮೂಲಿ ಅಲ್ಲ. ಆದರೆ ವೆಂಕಟಭಟನ ನಮ್ರತೆ ಅದೇ ಎಂತಂದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಈ ನಮ್ರತೆ ಬರ್ತದಂತೆ. ಜೆನ್ವಿನ್ಲಿ ನಮ್ರತೆ ಬರಬೇಕು, ಸೋಕೊಳ್ಳಲ್ಲ. ಹಾಗೆ ನಾನು ಸಾಮಾನ್ಯ ಪತಿತ ಜೀವಿ ನೋಡಿ ವೆಂಕಟಭಟ ಹೇಳುವಂಥದ್ದು. ಈಗ ಮಾತಾಜಿ ಹೇಳಿದ ಹಾಗೆ ಒಂದು ವೇಳೆ ಸಾಮಾನ್ಯ ಜೀವಿ ಆಗ್ತಿದ್ರೆ ಚೈತನ್ಯ ಮಹಾಪ್ರಭು ಯಾಕೆ ಹೋಗ್ತಾರೆ ಅವನ ಮನೆಗೆ? ಯಾಕೆ ಚೈತನ್ಯ 4 ತಿಂಗಳು ಚತುರ್ಮಾಸದಲ್ಲಿ ಅವನ ಮನೆಯಲ್ಲಿ ಸ್ಟೇ ಆಗ್ತಾರೆ? ಇದೆಲ್ಲ ಪ್ರಶ್ನೆ ನಮಗೆ ಬರ್ತದೆ. ಸಾಮಾನ್ಯ ಅಲ್ಲ, ಚಾನ್ಸೇ ಇಲ್ಲ ಸಾಮಾನ್ಯ ಅಂತ. ಆದರೆ ತುಂಬಾ ನಮ್ರತೆ ಮತ್ತೆ ಹೇಳುವಂಥದ್ದು, ನೀವು ಪ್ರತ್ಯಕ್ಷವಾಗಿ ಪರಮ ದೇವತಮ ಪುರುಷ ಶ್ರೀಕೃಷ್ಣ ನೋಡಿ. ನೀವು ಕೃಷ್ಣ, ನಾನು ಸಾಮಾನ್ಯ ಜೀವಿ. ನೆಕ್ಸ್ಟ್ ಶ್ಲೋಕ ನೋಡುವ. ಅಗಾಧ ಈಶ್ವರ ಲೀಲಾ ಕಿಚ್ಚು ನಾ ಜಾನಿ, ತುಮಿಯೇ ಕಹಾ ಸೇ ಸತ್ಯ ಕರಿ ಮಾನಿ. ಅನುವಾದ ಮತ್ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಶ್ರೀಲ ಪ್ರಭುಪಾದ ಕಿ ಜೈ. ಭಗವಂತನ ಲೀಲೆಗಳು ಆಳವಾಗಿವೆ, ಅವುಗಳ ಬಗ್ಗೆ ನನಗೆ ಏನು ತಿಳಿದಿಲ್ಲ. ನೀವು ಹೇಳುವುದೆಲ್ಲವನ್ನು ನಾನು ಸತ್ಯವೆಂದು ಸ್ವೀಕರಿಸ್ತೇನೆ. ಎಸ್ ನೋಡಿ, ಈಗ ಈ ವೆಂಕಟಭಟ ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ನಮ್ಮ ಭಕ್ತನ ಮೂಡು ಈ ರೀತಿ ಇರಬೇಕು. ಭಗವಂತನ ಲೀಲೆಗಳು ತುಂಬಾ ಆಳವಾಗಿ ತುಂಬಾ ಡೀಪ್ ಉಂಟು, ನನಗೆ ಎಂತ ಗೊತ್ತಿಲ್ಲ, ನೀವು ಹೇಳುದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತೇನೆ. ನಾವು ಈ ರೀತಿ ಇದ್ರೆ ನಮಗೆ ಕೃಷ್ಣ ಬಗ್ಗೆ ಅರ್ಥ ಆಗ್ತದೆ. ಕೃಷ್ಣ ಬಗ್ಗೆ ಅರ್ಥ ಆಗಬೇಕಿದ್ರೆ ನಾವು ಈ ಮೂಡಲ್ಲಿ ಇರಬೇಕು. ಈ ಮೂಡಲ್ಲಿದ್ರೆ ಮಾತ್ರ ನಮಗೆ ಕೃಷ್ಣ ಪ್ರಜ್ಞೆ ಅರ್ಥ ಆಗ್ತದೆ, ಇಲ್ಲದ ಅರ್ಥವಾಗುವುದಿಲ್ಲ. ವೆಂಕಟಭಟನ ಮೂಡು ನೋಡಿ, ನಿನ್ನ ಲೀಲೆ ತುಂಬಾ ಆಳವಾಗಿದೆ, ನನಗೆ ಏನು ಗೊತ್ತಿಲ್ಲ, ನೀನು ಎಂತ ಹೇಳ್ತಿದ್ದೀಯ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೇನೆ. ಈಗ ನಮ್ದು ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಯಾರು ಹೇಳ್ತೀರಿ? ಈಗ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ನಾವು ಯಾವ ರೀತಿ ಈ ರೀತಿ ವೆಂಕಟಭಟನಾಗಿದ್ದೇವಲ್ಲ, ನಾವು ಉಲ್ಟಾ ಇದ್ದೇವ? ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ? ನಾವೇ ಸರಿ ಅಂತ ಅರ್ಥ ಆಗಿದೆ ತಿಳ್ಕೊಂಡಿದ್ದೇವೆ. ನನಗೆಲ್ಲ ಗೊತ್ತುಂಟು, ಮತ್ತೆ ಬೇರೆ ನಾನೇ ಸರಿ ಮತ್ತೆ ಅದ್ರದ್ದು ಎಲ್ಲ ಸತ್ಯ ಅಂತ ಒಪ್ಕೊಳ್ಳೋಣ, ಪಾರ್ಶಿಯಲಿ ಒಪ್ಕೋತೇವೆ ಪ್ರಭುಜಿ. ಇದು ಓಕೆ, ಅದಲ್ಲ. ಓಕೆ, ಎಸ್. ಉಲ್ಟಾ ನಾವು ಹೇಗಂದ್ರೆ ಅದಕ್ಕೆ ನಾವು ಭಕ್ತರ ಈ ಚೈತನ್ಯ ಚರಿತಾಮೃತದಲ್ಲಿ ಓದುದು ಯಾಕೆ? ನಾವು ಸರಿಯಾಗ್ಲಿಕ್ಕೆ. ನಾವೀಗ ಸರಿ ಇಲ್ಲ, ಆದರೆ ನಮಗೆ ಸರಿಯಾಗಬೇಕಿದ್ರೆ ಈ ಚೈತನ್ಯ ಚರಿತಾಮೃತ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ನಮ್ರತೆ ಎಂತ ಈ ಓವರ್ ಫ್ಲಡ್ಡಿಗೆ ಅಂತ ಹೇಳುವಂಥದ್ದು, ಓವರ್ ಫ್ಲಡ್ ಆಗುವುದಕ್ಕೆ ಅಂತ ಹೇಳುವಂಥ ಕನ್ನಡದಲ್ಲಿ ವರ್ಡ್, ಒಂದು ನಿಮಿಷ, ತುಕ್ಕಿ ಎಂತ ಹೇಳುವಂಥದ್ದು, ತುಂಬಿ ತುಳುಕಾಗುವಂಥದ್ದು. ಎಸ್, ತುಂಬಿ ತುಳುಕ್ತಾ ಇದೆ ನಮ್ರತೆ ಯಾವುದರಲ್ಲಿ? ಚೈತನ್ಯ ಚರಿತಾಮೃತದಲ್ಲಿ. ಹಾಗಾಗಿ
ನಾವು ಈ ಚೈತನ್ಯ ಸಹಸ್ರನಾಮವನ್ನು ನಾವು ಡೈಲಿ ಈ ರೀತಿ ಕೇಳಿದ್ರೆ ನಮ್ಮಲ್ಲಿ ಕೂಡ ಸ್ವಲ್ಪ ಬರ್ತದೆ ನಮ್ರತೆ, ತುಂಬಿ ತುಳುಕ್ತಾ ಉಂಟು, ಓವರ್ಫ್ಲಡ್ ಆಗ್ತಾ ಉಂಟು. ನೋಡಿ ನೀವು ವೆಂಕಟಭಟ ನೋಡಿ, ವೆಂಕಟಭಟ ಮಾಮೂಲಿ ಅಲ್ಲ, ಅದೆಂತ ಹೇಳುವಂಥದ್ದವ, ವಾಪಸ್ ಹೋಗುವ ನಾವು ಅಲ್ಲಿಗೆ ನೋಡುವ. ವೆಂಕಟಭಟ ಹೇಳುವಂಥದ್ದು ಭಗವಂತನಲ್ಲಿ ತುಂಬ ಆಳವಾಗಿದೆ. ನೋಡಿ, ಭಗವಂತ ಎದುರು ಅವನ ಎದುರಿದ್ದಾನೆ ಭಗವಂತ, ಆದರೆ ಅವನ ಯೋಚನೆ ಯಾವ ರೀತಿ, ತುಂಬ ಆಳವಾಗಿದೆ. ಇದು ಯಾವಾಗಲೂ ಭಕ್ತನ ಮೂಡಿ ಈ ರೀತಿ ಇರಬೇಕು ನಮ್ರತೆಯಲ್ಲಿ. ನೆಕ್ಸ್ಟ್, ಅವುಗಳ ಬಗ್ಗೆ ನನಗೆ ಏನು ತಿಳಿದಿಲ್ಲ. ಭಕ್ತ ಅಂದ್ರೆ ಯಾವಾಗಲೂ ಈ ಮೂಡಲ್ಲಿ ಇರ್ತಾನೆ, ನನಗೇನು ಗೊತ್ತಿಲ್ಲ ಅಂತ. ಭಕ್ತನಿಗೆ ನೀವು ಈಗ ಕುಕಿಂಗ್ ಮಾಡ್ಲಿಕ್ಕೆ ಹೇಳಿ, ಕುಕಿಂಗ್ ಮಾಡ್ತಾನೆ, ಆದರೆ ನನಗೇನು ಗೊತ್ತಿಲ್ಲ, ಮಾಡ್ತಾನೆ ಅವ ಮಾಡುವಾಗ. ಯಾಕೆಂದ್ರೆ ಭಕ್ತನ ಕಾನ್ಷಿಯಸ್ನೆಸ್ ಒಳ್ಳೇದಿರ್ತದೆ, ಕುಕಿಂಗ್ ಒಳ್ಳೇದಾಗ್ತದೆ. ಯಾಕೆಂದ್ರೆ ಕುಕಿಂಗ್ ಮಾಡುವಾಗ ನಮ್ದು ಸ್ಕಿಲ್ ಅಲ್ಲ, ಸ್ಕಿಲ್ ಸ್ವಲ್ಪ ಗೊತ್ತಿರ್ಬೇಕು. ಆದ್ರೆ ಕುಕಿಂಗ್ ಅಲ್ಲಿ ಎಂತ ಮೇನ್ ಯೂಸ್ ಆಗುವಂಥದ್ದು, ಎಸ್ ಯಾರು ಹೇಳ್ತೀರಿ? ಕುಕಿಂಗ್ ಅಲ್ಲಿ ಮೇನ್ ಎಂತ? ಉಪ್ಪು ಖಾರ. ಉಪ್ಪು ಖಾರ ಅಲ್ಲ, ಅದಲ್ಲ. ಭಕ್ತಿ, ಭಕ್ತಿ ಶರಣ ಹೋಗ್ಬೇಕು. ಪ್ರಜ್ಞೆ ಗುರುಜಿ. ನಮ್ಮ ಭಾವ ಭಕ್ತಿ, ಪ್ರಜ್ಞೆ. ಪ್ರೀತಿಯಿಂದ ಮಾಡ್ಬೇಕು ಗುರುಗಳೇ. ಪ್ರೀತಿ, ರಾಧಾರಾಣಿಗೆ ಕೈ ಮುಗ್ದು ಎಸ್, ಪ್ರಜ್ಞೆ, ಪ್ರಜ್ಞೆ, ಕಾನ್ಶಿಯಸ್ನೆಸ್. ಪ್ರೀತಿ ಗೀತಿ, ಎಂತ ಪ್ರೀತಿ ಗೀತಿ, ಪ್ರೀತಿಯಿಂದ ಮಾಡೋದು. ನೋಡಿ, ನಾವು ಫಸ್ಟ್ ಆಫ್ ಆಲ್ ನಮಗೆ ಪ್ರೀತಿ ಅಂತ ಗೊತ್ತಿಲ್ಲ, ನಾವು ಎಂತ ಪ್ರೀತಿಯಿಂದ ಮಾಡುವಂಥದ್ದು. ಪ್ರೀತಿ ಅಂತಂದು ಗೊತ್ತಿರ್ಬೇಕಲ್ಲ, ಮತ್ತೆ ಪ್ರೀತಿಯಿಂದ ಮಾಡ್ಬೋದು. ಹಾಗಾಗಿ ನಮ್ಮ ಈ ಪ್ರಜ್ಞೆ ಚೇಂಜ್ ಆಗಬೇಕು, ಕಾನ್ಶಿಯಸ್ನೆಸ್. ಸೊ ಕಾನ್ಶಿಯಸ್ನೆಸ್ ಕ್ಯಾರೀಸ್. ನಾವು ಯಾವ ಪ್ರಜ್ಞೆಯಲ್ಲಿ ಮಾಡ್ತೇವೆ ಅದು ಅಲ್ಲಿ ಎಫೆಕ್ಟ್ ಆಗ್ತದೆ. ಇದು ತುಂಬ ಮುಖ್ಯ. ಈಗ ನಾಡಿದ್ದು ರಾಧಾಷ್ಟಮಿ, ನಾನು ಕುಕಿಂಗ್ ಮಾಡ್ಬೇಕಂತ ಉಂಟು. ನನ್ನ ಕಾನ್ಶಿಯಸ್ನೆಸ್ ಒಳ್ಳೇದಿಲ್ಲ, ನೋಡುವ, ಭಗವಂತನ ಕೃಪೆ ಕೊಟ್ಟು ರಾಧಾರಾಣಿಂದ ಬೇಡ್ತಾ ಇದ್ದೇನೆ, ನನಗೆ ಒಂದು ಅವಕಾಶ ಕೊಡಿ, ಮಾಡ್ಲಿಕ್ಕೆ ಇಚ್ಛೆ ಉಂಟು. ನಾಡಿದ್ದು ರಾಧಾಷ್ಟಮಿ 23rd. ಹಾಗೆ ಕಾನ್ಶಿಯಸ್ನೆಸ್ ಕ್ಯಾರಿ ಆಗ್ತದಂತೆ ಪ್ರಸಾದದಲ್ಲಿ. ಆದ್ರೆ ಭಕ್ತ ಯಾವಾಗಲೂ ಎಂತ ಹೇಳುವಂಥದ್ದು, ನನಗೆ ಗೊತ್ತಿಲ್ಲ ಕುಕಿಂಗ್ ಗೊತ್ತಿಲ್ಲ, ನಾನು ಅಥಾರಿಟಿ ಹೇಳ್ತಾ ಉಂಟು, ಮಾಡ್ತಾ ಇದ್ದೇನೆ. ಇದು ಮೂಡ ಒಂದು ಭಕ್ತನಿಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ವೆಂಕಟಪಟ ಹೇಳುವಂಥದ್ದು, ಭಗವಂತನಲ್ಲಿ ತುಂಬಾ ಆಳವಾಗಿದೆ, ಆದರೆ ನನಗೆ ಏನೂ ತಿಳಿದಿಲ್ಲ. ನಮ್ರತೆ, ನೀವು ಹೇಳುವುದೆಲ್ಲ ನಾನು ಸತ್ಯವಂತ ಸ್ವೀಕಾರ. ನೋಡಿ, ಇದು ತುಂಬಾ ಮುಖ್ಯ. ನಾವೀಗ ನಮಗೆ ಈ ಪ್ಲಾಟ್ಫಾರ್ಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದಕ್ಕೆ? ಹೇಳುವುದನ್ನೆಲ್ಲ ಸತ್ಯ. ಎಸ್, ಯಾಕೆ ಆಗ್ತಾ ಇಲ್ಲ? ಯಾರು ಉತ್ತರ ಕೊಡ್ತೀರಿ? ಯಾಕೆ ಈಗ ನಾವು ಕ್ಲಾಸ್ ಎಲ್ಲ ಮಾಡ್ತೇವೆ, ಎಲ್ಲ ಹೇಳಿದಲ್ಲ ನಮಗೆ ಸತ್ಯ ಅಂತ ಸ್ವೀಕರಿಸಲಿಕ್ಕೆ ಆಗುದಿಲ್ಲ? ಯಾಕೆ? ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಎಸ್, ದಯವಿಟ್ಟು ಹೇಳಿ. ಕಂಡೀಷನಿಂಗ್. ಎಸ್, ಹೇಳಿ. ನಂಬಿಕೆ ಇಲ್ಲ, ಸಂಪೂರ್ಣ ನಂಬಿಕೆ ಕಮ್ಮಿ ಇದೆ, ನಂಬಿಕೆ ಇಲ್ಲ ಅಂದ್ರೆ ನಿಷ್ಠಾ ಸ್ಟೇಜ್ ಅಲ್ಲಿ ಇಲ್ಲ. ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ ಅಷ್ಟೇ. ನಮ್ಮಲ್ಲಿ ಅವಿದ್ಯೆ, ಈಗಿನ ವಿದ್ಯೆ ತುಂಬಿದೆ. ಬೇರೆ ಇನ್ನು ಮನಸ್ಸು ಫರ್ಮ್ ಬಿಲೀಫ್ ಇಲ್ಲ, ಸ್ಲೈಟ್ ಬಿಲೀಫ್ ಇದೆ ಅಷ್ಟೇ. ಓಕೆ, ಬೇರೆ ನಮ್ಮ ಮೈಂಡ್ ಪಕ್ವವಾಗಿಲ್ಲ ಇನ್ನು, ಅವಿದ್ಯೆ ತುಂಬಿದೆ. ಓಕೆ, ಬೇರೆ ನಾವು ಶುದ್ಧ ಸತ್ವಕ್ಕೆ ಬರಲಿಲ್ಲ, ನಾವಿನ್ನು ರಜೋಗುಣದಲ್ಲಿ ಇದ್ದೇವೆ. ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಪ್ರಭುಜಿ. 3 ಗುಣಗಳು ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಓಕೆ, ಎಸ್, ಭೌತಿಕ. ಓಕೆ, ಧನ್ಯವಾದ. ಓಕೆ, ಈಗ ನಾನು ಹೇಳ್ತೇನೆ ಅಂತಂದ್ರೆ, ಈಗ ನಾವು ನಮ್ಮ ಮನಸ್ಸಿದು ಕೇಳ್ತಾ ಇದ್ದೇವೆ, ಮೈಂಡ್. ಈಗ ನಮ್ಮ ಮೈಂಡ್ ನಮ್ದು ಎನಿಮಿ. ನಾವು ಡಿಕ್ಟೇಟ್ ಮಾಡ್ತಾ ಇದ್ದೇವೆ, ಇದು ಹೀಗೆ, ನಾನು ಹೀಗೆ ಮಾಡಿದ್ದೇನೆ, ಇದು ಸರಿ, ಇದು ಹೀಗೆ ಮಾಡಿದ್ದೇನೆ, ಇದು ಸರಿ. ಮೈಂಡ್ ನಮ್ಮನ್ನು
ಹರಾಸ್ ಮಾಡ್ತಾ ಉಂಟು ಮೈಂಡ್. ಅದಕ್ಕೋಸ್ಕರ ನಮಗೆ ಇದು ಒಪ್ಲಿಕ್ಕೆ ನಮಗೆ ಎಂತ ಗೊತ್ತಣ್ಣ, ಇಲ್ಲಿ ನೋಡಿ ಶಾಸ್ತ್ರದಲ್ಲಿ ಕೃಷ್ಣ ನೀವು ಹೇಳುವುದನ್ನೆಲ್ಲ, ಈಗ ಪ್ರಭುಪಾದ್ ನೀವು ಹೇಳುವುದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತೇನೆ, ಸ್ವೀಕರಿಸಿದ ಮೇಲೆ ನಾವು ಅದನ್ನು ಅಪ್ಲೈ ಮಾಡಬೇಕಲ್ಲ. ಅಪ್ಲೈ ಮಾಡೋದಿಲ್ಲ, ಇದರ ಅರ್ಥ ಎಂತ? ನಾವು ಸ್ವೀಕರಿಸಲಿಲ್ಲ, ಹೆಸರಿಗೆ ಮಾತ್ರ ಸ್ವೀಕರಿಸಿದ್ದೇವೆ, ಹೆಸರಿಗೆ ಸ್ವೀಕರಿಸಿದ್ದೇವೆ, ಅಪ್ಲೈ ಮಾಡ್ತಾ ಇಲ್ಲ. ಇದರ ಅರ್ಥ ಎಂತ? ನಾವು ಸ್ವೀಕರಿಸಲಿಲ್ಲ, ಯಾಕೆಂದ್ರೆ ನಮ್ಮ ಮೈಂಡ್ ಬಿಡುವುದಿಲ್ಲ. ಈಗ ಮೈಂಡ್ ಕಂಟ್ರೋಲ್ ಅಂತ ಹೇಳ್ತೇವಲ್ಲ, ದೊಡ್ಡ ಚಾಪ್ಟರ್, ದೊಡ್ಡ ದೊಡ್ಡ ಇದು ಕಾನ್ಸೆಪ್ಟ್ ಮೈಂಡ್ ಕಂಟ್ರೋಲ್. ಹಾಗಾಗಿ ಮೈಂಡ್ ಕಂಟ್ರೋಲ್ ಬರುವುದು ಹೇಗೆ? ಎಸ್, ಯಾರು ಹೇಳ್ತೀರಿ? ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಮೈಂಡ್ ಕಂಟ್ರೋಲ್ ಹೇಗೆ ಬರುವಂತದ್ದು? ಎಸ್, ಹರೇ ಕೃಷ್ಣ. ಚಾಂಟಿಂಗ್ ಗುರುಜಿ. ಚಾಂಟಿಂಗ್. ಜಪದಿಂದ ಜಪದಿಂದ ಬರ್ತದೆ. ನಾಮ ಜಪ. ಜಪವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ. ಕೀರ್ತನೆ, ಆಮೇಲೆ ಭಕ್ತರ ಸಂಘದಿಂದ, ಭಕ್ತರ ಸಂಘ, association. ಅಭ್ಯಾಸದಿಂದ. ಎಸ್, ಓಕೆ, ಧನ್ಯವಾದ. ನೋಡಿ, ಭಗವಂತನ ಆತ್ಮ ಭಗವಂತನ ಸೇವೆಗೆ ತೊಡಗಿದಾಗ ಆಗ ಮನಸ್ಸು ಅರೆಸ್ಟ್ ಮಾಡುವುದಿಲ್ಲ. 3.42 3ನೇ ಅಧ್ಯಾಯ 42 ಶ್ಲೋಕ. ಇಂದ್ರಿಯಾನಿ ಪರಾಣಿ ಹಾವ್ರು ಇಂದ್ರಿಯ ಪರಮಮನ ಮನಸ್ಸಸ್ತು ಪರಬುದ್ಧಿ ಯೋ ಬುದ್ಧಿ ಪರತಸು ಸಹ. ಜಡವಸ್ತುಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಿಂತ ಬುದ್ಧಿ ಶ್ರೇಷ್ಠ, ಇಂದ್ರಿಯಗಳಿಂದ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಹಾಗಾಗಿ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಟಾಪ್ ಮೋಸ್ಟ್. ಯಾವಾಗ ಆತ್ಮ ಭಗವಂತನ ಸೇವೆಯಲ್ಲಿ ತೊಡಗ್ತದೆ ಆಗ ಮನಸ್ಸು ಅರೆಸ್ಟ್ ಮಾಡುವುದಿಲ್ಲ. ಇಲ್ಲದ್ರೆ ಮನಸ್ಸು ಡಿಕ್ಟೇಟ್ ಮಾಡುವಂಥದ್ದು, ಇದು ಮಾಡು, ಇದು ಎಸ್ ನೀನೆಂತ ಮಾಡು, ಅದು ಸರಿ. ಅದಕ್ಕೆ ನಮಗೆ ಹೇಳುವುದೇನೆಲ್ಲ ನಾವು ಸತ್ಯವನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಮಿಡ್ಲ್ ಮೈಂಡ್ ಉಂಟು, ಮೈಂಡ್ ಬಿಡುವುದಿಲ್ಲ. ಮೈಂಡ್ ಹೇಳುವಂಥದ್ದು ಎಸ್ ಅದು ಅವರಿಗೆ ಸರಿ, ನಮಗೆ ಸರಿ ಅಲ್ಲ. ಅವರಿಗೆ ಸರಿ, ಯಾರು ಆ ಟೆಂಪಲ್ ಅಲ್ಲಿ ಇದ್ದಾರೆ, ಫುಲ್ ಟೈಮ್ ಸೇವೆ ಮಾಡ್ತಾರೆ, ಅವರಿಗೆ ಸರಿ, ನಮಗೆ ಅಲ್ಲ. ನಮಗೆ ಬೇರೆ ರೂಲ್ಸ್ ಉಂಟು, ಅದು ನಾವು ಹೇಳಿದ ಹಾಗೆ. ಈ ರೀತಿ ನಾವು ಮೈಂಡಿಗೆ ಎಂತ ಮಾಡುವಂಥದ್ದು, ಮೈಂಡ್ ಅನ್ನು ನಾವು ಬೇರೆ ರೀತಿಯಲ್ಲಿ ಹುರಿದುಂಬಿಸುವಂಥದ್ದು. ನಮ್ಮ ಎಗೇನ್ಸ್ಟ್ ಯಾವುದಾದಿದ್ರೆ ನಾವು ಹೇಳ್ತೇವೆ ಅದು ತಪ್ಪು ಅಂತ, ನಮ್ಮ ಫಾರ್ ಇದ್ರೆ ಅದು ಸರಿ ಅಂತ ಹೇಳ್ತೇವೆ. ಮೈಂಡೇ ಮಾಡುವಂಥದ್ದೆಲ್ಲ ಮೈಂಡ್. ಹಾಗಾಗಿ ನಮ್ಗೀಗ ಒಪ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ನಾನು ನಿಮ್ಗೊಂದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೇನೆ. ಯಾವಾಗ ನೀವು ಈ ಪ್ಲಾಟ್ಫಾರ್ಮ್ಗೆ ಬರ್ತೀರಿ, ಎಂತ ಪ್ಲಾಟ್ಫಾರ್ಮ್ಗೆ? ಇಲ್ಲಿ ಹೇಳುವಂತ ನೋಡಿ, ಈ ಪ್ಲಾಟ್ಫಾರ್ಮ್ಗೆ ನೀವು ಹೇಳುವುದನ್ನೆಲ್ಲವನ್ನು ನಾನು ಸತ್ಯವೆಂದು ಸ್ವೀಕರಿಸ್ತೇನೆ. ನೀವಂದ್ರೆ ಸ್ಪಿರಿಚುವಲ್ ಮಾಸ್ಟರ್. ಈಗ ಇಲ್ಲಿ ನೀವು ಅಂದ್ರೆ ವೆಂಕಟಪಡ ಚೈತ್ರ ಮಗುಗೆ ಹೇಳುವಂಥದ್ದು, ಚೈತ್ರ ಮಗುಗೆ ಹೇಳುವಂಥದ್ದು. ಅದೇ ರೀತಿ ನಾವು ಕೂಡ ಪ್ರಭುಪಾದ್ ನೀವು ಹೇಳುವುದನ್ನೆಲ್ಲ ನಾನು ಸತ್ಯವನ್ನು ಸ್ವೀಕರಿಸ್ತೇನೆ. ಈ ಪ್ಲಾಟ್ಫಾರ್ಮ್ಗೆ ನಾವು ಯಾವಾಗ ಬರ್ತೇವೆ, ನಮಗೆ ಪ್ರಭುಪಾದ್ ಇದು ಪ್ರೊಟೆಕ್ಷನ್ ಉಂಟು, ಮತ್ತೆ ಪ್ರಭುಪಾದ್ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ಇದು ಆರ್ಟಿಫಿಷಿಯಲ್ ಅಲ್ಲ, ಖಾಲಿ ಹೆಸರಿಗೆ ಮಾತ್ರ ಅಲ್ಲ, ಕಾರ್ಯರೂಪದಲ್ಲಿ ನಾವು ಬರಬೇಕು. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ ನೋಡಿ, ಇವತ್ತಿನ ಕ್ಲಾಸಲ್ಲಿ ತುಂಬಾ ಪ್ರಶ್ನೆ ಕೇಳ್ತೇನೆ. ಈಗ ಕಾರ್ಯರೂಪದಲ್ಲಿ ಬರುವುದಂದ್ರೆ ಹೇಗೆ ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ. ಪ್ರಭುಪಾದ್ ಹತ್ರ ನಾವು ಹೇಳುವಂಥದ್ದು, ಪ್ರಭುಪಾದ್ ನೀವು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸ್ತೇನೆ ಅಂದ್ರೆ ಯಾವ ರೀತಿ ನಾವು ನಡೆಯುವಂಥದ್ದು? ಎಸ್, ಸ್ವೀಕರಿಸ್ತೇನೆ ಅಂದ್ರೆ ಹೇಗೆ, ಯಾರಿಗೆ ಹೇಳ್ಬೋದು? ಹೇಗೆ? ಪ್ರಭುಪಾದ್ ನೀವು ಹೇಳುವುದನ್ನೆಲ್ಲ ನಾನು ಸತ್ಯವನ್ನು ಸ್ವೀಕರಿಸ್ತೇನೆ, ಅದನ್ನು ನಾವು ಹೇಗೆ ಮಾಡುವಂಥದ್ದು? ಎಸ್, ಯಾರಿಗೆ ಹೇಳ್ಬೋದು?
Implementing practically, Rekha Mungir, yes. What we are implementing? Yes, implementing practically. What we are implementing? Shakuntala Naik, yes, ಹೇಳಿ. ನಮ್ರರಾಗಬೇಕು ಪ್ರಭುಜಿ ನಾವು. ಅಲ್ಲ ನಮ್ರರಾಗಬೇಕು. ಓಕೆ, ಎಸ್. ಈಗ ಅಲ್ಲಿ ಅವ್ರು ಹೇಳಿದ್ದಾರೆ ಇಂಪ್ಲಿಮೆಂಟಿಂಗ್ ಪ್ರಾಕ್ಟಿಕಲಿ ಅಂತ ಹೇಳಿದ್ದಾರೆ. ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್, ನಾನು ಕೇಳುವಂತ ಪ್ರಶ್ನೆ. ಉತ್ತರ ಉಂಟು ಅದರಲ್ಲಿ, ಅರ್ಧ ಉಂಟು. ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅವರು ಹೇಳಿದ ಉಪದೇಶಗಳನ್ನ ನಾವು ಕೇಳಬೇಕು. ವೆರಿ ಗುಡ್, ವೆರಿ ಗುಡ್. ಫಾಲೋಯಿಂಗ್ ಈಸ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ಸ್ ಅನ್ನು ಹೇಗೆ ಫಾಲೋ ಮಾಡುವಂತ ಪ್ರಭುಪಾದ ಇನ್ಸ್ಟ್ರಕ್ಷನ್ ಅನ್ನು ಚಾಚು ತಪ್ಪದೆ ಅಂದ್ರೆ ಪ್ರಭುಪಾದ ಇನ್ಸ್ಟ್ರಕ್ಷನ್ ಅನ್ನು ತುಂಬಾ ಡೀಟೇಲ್ ಆಗಿ ನಾವು ಫಾಲೋ ಮಾಡುವಂಥದ್ದು. ಅದಕ್ಕೆ ಹೇಳುವಂಥದ್ದು ಎಂತ, ಇದು ಪದದ ಅರ್ಥ. ಅದು ನಾವು ಹೇಳ್ತೇವೆ, ಪ್ರಭುಪಾದ್ ನಾನು ಕೂಡ ನಿಮ್ಮನ್ನು ಫಾಲೋ ಮಾಡ್ತೇನೆ, ಪ್ರಭುಪಾದ್ ನೀವು ಹೇಳುವುದನ್ನೆಲ್ಲ ನಾನು ಸತ್ಯವನ್ನು ಸ್ವೀಕರಿಸ್ತೇನೆ. ನಾವು ಖಾಲಿ ನಾಟಕಕ್ಕೆ ನಾವು ಕೂಡ ಹೇಳ್ಬೋದು. ಈಗ ಹೇಳ್ಬೋದು, ಪ್ರಭುಪಾದ್ ನೀವು ಹೇಳಿದನ್ನೆಲ್ಲ ಸತ್ಯವನ್ನು ಸ್ವೀಕರಿಸ್ತೇನೆ. ಆಯ್ತಾ? ಅಲ್ಲಿ ಮುಗೀತಾ? ಇಲ್ಲ, ಮುಗಿಲಿಲ್ಲ. ಪ್ರಭುಪಾದ್ ಇದು ಇನ್ಸ್ಟ್ರಕ್ಷನ್ಸ್ ಅನ್ನು ನಾವು ಫಾಲೋ ಮಾಡುವಂಥದ್ದು. ಪ್ರಭುಪಾದ್ ಹೇಳಿದ್ದಾರೆ. ಎಂತ ಹೇಳಿದ್ದಾರೆ ಪ್ರಭುಪಾದ್ ಇನ್ಸ್ಟ್ರಕ್ಷನ್ ಎಂತ? ಎಸ್, ಯಾರಿಗೆ ಹೇಳ್ಬೋದು? ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಒಂದು ನಿಮಿಷ. ಎಸ್, ಪ್ರಭುಪಾದ್ ಇನ್ಸ್ಟ್ರಕ್ಷನ್ ಎಂತ? 16 ರೌಂಡ್ ಚಾಂಟಿಂಗ್ ಮಾಡಬೇಕು. ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ಮತ್ತೆ ಬೇರೆ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡಬೇಕು. ಭಗವದ್ಗೀತೆಯನ್ನು ಬೆಳಿಗ್ಗೆ ಭಾಗವತಂ ಡೈಲಿ ಕೇಳಬೇಕು. ಭಗವದ್ಗೀತೆ ಪ್ರಸಾದ ತಿನ್ನಬೇಕು, ಸಾತ್ವಿಕ ಆಹಾರ ಸೇವಿಸಬೇಕು, ಕೃಷ್ಣ ತಿನ್ನಬೇಕು, ಭಕ್ತರ ಸಂಗಮ. ಫಾಲೋ ಮಾಡಬೇಕು ಪ್ರಭು. 4 ನಿಯಮಗಳನ್ನು ಪಾಲಿಸಿ. ಮದ್ಯಪಾನ ಇದು ಮೇನ್ ಯಾರು ಕೂಡ ಹೇಳಿಲ್ಲ. ಮೇನ್ ಸತ್ವವೃತ್ತಿ ಗುರುಗಳ ಪ್ರೀಚಿಂಗ್ ಪ್ರಭುಜಿ. ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರಭುಜಿ, ಬುಕ್ ಡಿಸ್ಟ್ರಿಬ್ಯೂಷನ್ ಅನುಸರಿಸಬೇಕು. ಗುರುಗಳ ಇದನ್ನು ಹೆಜ್ಜೆಯನ್ನು ಅನುಸರಿಸಬೇಕು. ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರಭುಜಿ, ಹರಿನಾಮ ಕೀರ್ತನ, ಬುಕ್ ಡಿಸ್ಟ್ರಿಬ್ಯೂಷನ್ ಸೇವೆ ಮಾಡಬೇಕು ಗುರುಜಿ. ಪ್ರಭುಜಿ ಧನ್ಯವಾದ. ನೋಡಿ, ಹಾಗೆ ತುಂಬಾ ಉತ್ತರ ಬಂತು. ಈಗ ನಾನು ಹೇಳ್ತೇನೆ, ಇದು ಮೇನ್ ಇನ್ಸ್ಟ್ರಕ್ಷನ್ ಎಂತ ಹೇಳುವಂತ ಪ್ರಭುಪಾದ್ ಹೇಳುವಂಥದ್ದು, ಯು ಹ್ಯಾವ್ ಟು ಗ್ಯಾಂಬಲ್ ಯುವರ್ ಲೈಫ್. ಗ್ಯಾಂಬಲ್ ಅಂದ್ರೆ ಜೂಜ್. ಈಗ ಗ್ಯಾಂಬಲ್ ಅನ್ನು ನಾವು ಜೂಜ್ ಮಾಡುವಾಗ ನಮ್ಗೆ ಹಣ ಸಿಗ್ಬೋದು, ಹೋಗ್ಬೋದು. ಹಣ ಸಿಗ್ಬೋದು, ಹೋಗ್ಬೋದು, ಗ್ಯಾರಂಟಿ ಇಲ್ಲ. ಸಿಕ್ಕಿದ್ರೆ ಲಾಟ್ರಿ, ಇಲ್ಲದ್ರೆ ಹೋಯ್ತು ಪಾಪರ್. ಹೋದ್ರೆ ಗೋವಿಂದ ಗೋವಿಂದ, ಬಂದ್ರೆ ಕೂಡ ಗೋವಿಂದ ಗೋವಿಂದ. ಹಾಗೆ ಇದು ಗ್ಯಾಮ್ಲಿಂಗ್. ಪ್ರಭುಪಾದ ಹೇಳುವಂಥದ್ದು, ವೈ ಕಾಂಟ್ ಯು ಗ್ಯಾಂಬಲ್ ಯುವರ್ ಲೈಫ್ ಟು ಕೃಷ್ಣ. ಅಂದ್ರೆ ಇದರ ಅರ್ಥ ಎಂತ? ಎಸ್, ಯಾರು ಹೇಳ್ತೀರಿ? ಎಸ್, ಮಲ್ಲಿಕಾ ಮಾತಾಜಿ, ಗ್ಯಾಂಬಲ್ ಯುವರ್ ಲೈಫ್ ಟು ಕೃಷ್ಣ ಅಂದ್ರೆ ಎಂತ ಅರ್ಥ ಎಂತ? ಕೃಷ್ಣ ಪ್ರಜ್ಞೆಯಲ್ಲಿ ಫುಲ್ ಟೈಮ್ ನಾವು ಇನ್ವಾಲ್ವ್ ಆಗಿ ಅದನ್ನ ನಾವು ಗ್ಯಾಂಬಲ್ ಮಾಡಿದಾಗೆ. ಅಂದ್ರೆ ಈ ಎಲ್ಲ ಬಿಟ್ಟು ಕಂಪ್ಲೀಟ್ ಬಿಟ್ಟು ಆಧ್ಯಾತ್ಮಿಕದಲ್ಲಿ ಕಂಪ್ಲೀಟ್ ಕೃಷ್ಣ ಪ್ರಜ್ಞೆಯಲ್ಲಿ 100% ತೊಡಗಿಸಿಕೊಂಡಾಗ ಅದು ಗ್ಯಾಂಬ್ಲಿಂಗ್ ಪ್ರಭುಜಿ. ಕೃಷ್ಣ ಸಿಕ್ಕಬಹುದು, ಕೃಷ್ಣ ಸಿಕ್ಕದೇನೂ ಇರಬಹುದು, ಆದ್ರೆ ನಾವು ಸಿಗ್ತಾನೆ ಅಂತ ಗ್ಯಾಂಬ್ಲಿಂಗ್ ಮಾಡೋದು. ಎಸ್, ಓಕೆ, ಧನ್ಯವಾದ. ಎಸ್, ಈಗ ಗ್ಯಾಂಬಲ್ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ಕೃಷ್ಣ ಪ್ರಜ್ಞೆ ಬಂದಿದ್ದೇವೆ. ಪ್ರಭುಪಾದ ಹೇಳುವಂಥದ್ದು, ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಲೈಫ್. ಸಿಂಪಲ್. ಇದು ಪ್ರಭುಪಾದ ಇನ್ಸ್ಟ್ರಕ್ಷನ್. ಇದು ಮೇನ್ ಇನ್ಸ್ಟ್ರಕ್ಷನ್. ಪ್ರಭುಪಾದ ಕ್ಲಾಸ್ ಎಲ್ಲ ಕೇಳಿ, ಪ್ರಭುಪಾದ
ಅಂದ್ರೆ ಪ್ರಭುಪಾದಿದು ಹೃದಯ ಅಂತರಾಳದಿಂದ ಬರುವಂಥದ್ದು ಅದೇ, ಹೃದಯ ಅಂತರಾಳದಿಂದ ಬರ್ತದೆ ಅದು ಪ್ರಭುಪಾದಿದು. ಪ್ರಭು ಹೇಳುದು ಅದೇ, ಯು ಗ್ಯಾಮಲ್ ಯುವರ್ ಲೈಫ್. ಗ್ಯಾಮಲ್ ಅಂದ್ರೆ ಈಗ ಸಪೋಸ್ ಈಗ ನಾನು ಬ್ರಹ್ಮಚಾರಿ, ನಮಗೆ ಇನ್ಕಮ್ ಇಲ್ಲ, ಏನು ಇನ್ಕಮ್ ಇಲ್ಲ, ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ. ಈಗ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಅಪ್ಸ್ ಇರ್ಬೋದು, ಡೌನ್ಸ್ ಇರ್ಬೋದು. ಹಾಗಾಗಿ ನಾಳೆದು ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಕೆಟ್ಟದ್ದು ಕೂಡ ಆಗ್ಬೋದು, ನಾಳೆ ಒಳ್ಳೇದು ಕೂಡ ಆಗ್ಬೋದು. ಕೃಷ್ಣ ಬಗ್ಗೆ ಬಂದಿದ್ದೇವೆ, ಹಾಗೆ ರಿಸ್ಕ್ ಉಂಟು. ಅದಕ್ಕೆ ಪ್ರಭು ಒಂದು ಗ್ಯಾಂಬಲ್ ಅಂತ ಏನಿಲ್ಲ. ಮುಸಾಫಿರ್ ಹೋ ಯಾರೋ ನಗರ್ ಹೇ ನಾ ಠಿಕಾನಾ, ಬಸ್ ಚಲ್ತೆ ಜಾನಾ ಹೇ, ಬಸ್ ಚಲ್ತೆ ಜಾ ಅಂದ್ರೆ ಗರ್ರೆ ನಾಟಿಕಾನ, ಮನೆ ಇಲ್ಲ, ಯಾವುದಿಲ್ಲ, ಹೋಗ್ತಾ ಇರ್ಲಿಕ್ಕೆ, ಪ್ರೀಚಿಂಗ್ ಮಾಡ್ತಾ ಹೋಗ್ತಾ ಇರ್ಲಿಕ್ಕೆ. ಇವತ್ತು ಇಲ್ಲಿ ಉಂಟು, ನಾಳೆ ಇನ್ನೊಂದು ಕಡೆ, ಏನು ಗ್ಯಾರಂಟಿ ಇಲ್ಲ. ಜಾಗ ಇಲ್ಲದೆ ಬಸ್ ಸ್ಟ್ಯಾಂಡ್ ಕೂಡ ಮಲಗ್ಬೋದು, ಕಾಡಲ್ಲಿ ಕೂಡ ಮಲಗಲಿಕ್ಕೆ ಏನೂ ಇಲ್ಲ ಅಂತ ಹೇಳುವಂಥದ್ದು. ಪರ್ಮನೆಂಟ್ ರೆಸಿಡೆನ್ಸ್ ಇಲ್ಲ. ಬ್ರಹ್ಮಚಾರಿ ಅಂದ್ರೆ ಈಸ್ ಎ ಬಿಕಾರಿ, ಭಿಕ್ಷುಕ, ಪ್ರಾಕ್ಟಿಕಲಿ ಈಸ್ ಎ ಬೆಗ್ಗರ್. ಹಾಗಾಗಿ ಸ್ಟಿಲ್ ಪ್ರಭು ಹೇಳುವಂಥದ್ದು ಯು ಹ್ಯಾವ್ ಟು ಗ್ಯಾಂಬಲ್. ಗ್ಯಾಮಲ್ ಮಾಡ್ಬೇಕಂತ ಅಂದ್ರೆ ಡೆಡಿಕೇಟ್ ಯುವರ್ ಲೈಫ್. ಇಟ್ಸ್ ಎ ಒನ್ ಟೈಪ್ ಆಫ್ ಗ್ಯಾಮ್ಲಿಂಗ್. ಪ್ರಭುಪಾದ ಲೆಕ್ಚರಲ್ಲಿ ನಾನು ಕೇಳಿದೆ, ಯಾಕೆ ದಿಸ್ ಗ್ಯಾಮ್ಲಿಂಗ್ ಈಸ್ ಗುಡ್ ಅಂತೆ. ಇವನ್ ದೋ ದೇರ್ ಆರ್ ಸೋ ಮೆನಿ ರಿಸ್ಕ್, ತುಂಬಾ ರಿಸ್ಕ್ ಉಂಟು. ಹೇಗೆಂದ್ರೆ ಈಗ ಕಾಡಲ್ಲಿ ಕೆಲವೊಮ್ಮೆ ನಡೆಯುವಾಗ ಫುಲ್ ಮುಳ್ಳು ಇರ್ತದೆ. ಈಗ ನಮ್ಮದು ಚಪ್ಪಲಿ ಇಲ್ಲದಿದ್ರೆ ಈ ನಮ್ಮ ಪಾದಕ್ಕೆ ಅದು ಎಂತ ಹೇಳುವಂಥದ್ದು ಮುಳ್ಳೆಲ್ಲ ಚುಚ್ಚುತ್ತದೆ, ಆಗ ರಕ್ತ ಬರ್ಬೋದು. ಹಾಗೆ ಕಷ್ಟ ಉಂಟು, ಆದ್ರೂ ಕೂಡ ಮಾಡ್ಬೇಕಂತೆ. ಇದು ಇನ್ಸ್ಟ್ರಕ್ಷನ್, ಪ್ರಭುಪಾದ ಇನ್ಸ್ಟ್ರಕ್ಷನ್ ಇದೆ. ಪ್ರಭುಪಾದ ಇರುವಂಥದ್ದು ಯು ಹ್ಯಾವ್ ಡನ್ ಸೋ ಮೆನಿ ಸೇವಾಸ್. ನಾವು ತುಂಬಾ ಮಂದಿ ಸೇವೆ ಎಲ್ಲ ಮಾಡಿದ್ದೇವೆ, ಹೆಚ್ಚಿನವರಿಗೆ ಗೊತ್ತುಂಟು. ಈಗ ಇಲ್ಲಿ ಯಾರು ಇವರು ನಮ್ಮ ಶಕುಂತಲ ನಾಯಕ್, ಓಕೆ, ಶಕುಂತಲ ನಾಯಕ್, ಎಸ್, ಇವರ ಮಾತಾಜಿ ನೀವು ಸಿಸ್ಟರ್ ಆಗಿ ನರ್ಸ್ ಆಗಿದ್ರಲ್ಲ? ಎಸ್, ಶಕುಂತಲ ನಾಯಕ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹೌದು ಪ್ರಭು. ನರ್ಸ್ ಆಗಿದ್ರು, ಈಗ ರಿಟೈರ್ಡ್ ಅವರು ಗವರ್ಮೆಂಟ್ ಅಲ್ಲಿ. ಓಕೆ, ಅಲ್ಲಿ ನೀವು ತುಂಬಾ ಮಂದಿ ಸೇವೆ ಮಾಡ್ಲಿಲ್ವಾ? ಮಾಡಿದ್ದೇವೆ, ಡೆಲಿವರಿ ತುಂಬಾ ಮಾಡಿದ್ದೇವೆ. ತುಂಬಾ ಮಂದಿ ಮಾಡಿದ್ದಾರೆ. ಓಕೆ, ನೋಡಿ, ಅದು ಸೇವೆ. ಈಗ ನೀವು ಎಂಥದೇ ಸೇವೆ ಮಾಡಿ ಯಾವುದು ಲೆಕ್ಕ ಇಲ್ಲ. ಸೇವೆ ಅಂದ್ರೆ ಭಗವಂತನಿಗೆ ಸೇವೆ ಮಾಡುವಂಥದ್ದು. ಹಾಗೆ ಪ್ರಭುಪಾದ ಹೇಳುವಂಥದ್ದು ಯು ಹ್ಯಾವ್ ಡನ್ ಸೋ ಮೆನಿ ಸೇವಾಸ್ ಫಾರ್ ಸೋ ಮೆನಿ ಪೀಪಲ್, ಬಟ್ ಟ್ರೈ ಒನ್ಸ್. ಒಮ್ಮೆ ನಾವು ಟ್ರೈ ಮಾಡ್ಬೇಕಂತೆ. ಎಂತ? ವೈ ಯು ಕಾಂಟ್ ಡೆಡಿಕೇಟ್ ಯುವರ್ ಲೈಫ್ ಟು ಕೃಷ್ಣ. ಯಾರ್ದಾರು ಸೇವೆ ಮಾಡಿದೇವೆ ಅಂತ ಸಿಗ್ತದ? ಪುಣ್ಯ ಸಿಗ್ತದೆ. ಪುಣ್ಯ ಎಂತ ಲಾಭ ಉಂಟಾ? ಪುಣ್ಯದಿಂದ ನಾವು ಉನ್ನತ ಲೋಕಕ್ಕೆ ಹೋಗ್ಬೋದು. ಆದ್ರೆ ಪುಣ್ಯ ಮುಗಿದ ಕೂಡಲೇ ಹೇಗೆ ಅಂದ್ರೆ 9, 8, 7, 6, 5, 4, 3, 2, 1, 0 ವಾಪಸ್ ಇಲ್ಲಿಗೆ 0 ಆಗೋ ಮತ್ತೆ ಹುಟ್ಟಬೇಕು, ಮತ್ತೆ ಜನ್ಮ ಮುಡ್ತು ಜರವ್ಯಾಧಿ. ಹಾಗೆ ಏನು ಪ್ರಯೋಜನ? ಹಾಗೆ ಪ್ರಭುಪಾದ ಹೇಳುವಂಥದ್ದು ವೈ ಕಾಂಟ್ ಯು ಟೇಕ್ ಒನ್ ಚಾನ್ಸ್? ಒಂದು ಚಾನ್ಸ್ ತೆಗಿಬೇಕಂತೆ. ಈಗ ಹೆಚ್ಚಿನದವ್ರು ನಾವು ಸೇವೆ ಎಲ್ಲ ಮಾಡಿದ್ದೇವೆ, ಅದರಲ್ಲಿ ನಮಗೆ ಕೆಲವೊಮ್ಮೆ ನಮಗೆ ಒಳ್ಳೆ ಕಮೆಂಟ್ ಸಿಗ್ತದೆ, ಕೆಲವೊಮ್ಮೆ ನಮ್ಗೆ ಕೆಟ್ಟ ಕಮೆಂಟ್ ಸಿಗ್ತದೆ. ಆದರೆ ಕೃಷ್ಣನಿಗೆ ನಾವು ಸೇವೆ ಮಾಡಬೇಕಂತೆ. ಇದು ಇದರ ಪದರದ ಅರ್ಥ. ಜನರಿಗೆ ಎಂತಂದ್ರೆ ಇದನ್ನು ನೋಡ್ತಾರೆ, ನೀವು ಹೇಳುವುದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತೇನೆ. ಎಸ್, ನೀವು ಹೇಳಿದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತೇನೆ. ಎಂತ ಸ್ವೀಕರಿಸ್ತೇನೆ? ಈಗ ನಾವು ಓದ್ತಾ ಹೋಗುವಾಗ, ಈಗ ಪುಸ್ತಕ ನಿಮ್ಮಲ್ಲಿ ಉಂಟು, ನೀವೀಗ ಇವತ್ತು ಇದು ರಾತ್ರಿ ಓದ್ತಾ ಇದ್ದೀರಿ, ಶ್ಲೋಕ ಆಯಿತು, ಶ್ಲೋಕ ಆದ ಮೇಲೆ
ಅನುವಾದ ಓದ್ತೀರಿ. ಭಗವಂತನ ಲೀಲೆಗಳು ಆಳವಾಗಿವೆ. ಅವುಗಳ ಬಗ್ಗೆ ನನಗೆ ಏನು ತಿಳಿದಿಲ್ಲ. ನೀವು ಹೇಳುವುದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತೇನೆ, ನೀವು ಹೇಳಿದನ್ನು ಸತ್ಯವನ್ನು ಸ್ವೀಕರಿಸ್ತೇನೆ. ಆಯ್ತು, ಮುಗಿಯಿತು. ಹಾಗೆ ಅಲ್ಲ ಸರ್, ಸತ್ಯವನ್ನು ಸ್ವೀಕರಿಸ್ತೇನೆ ಅಂದ್ರೆ ಹೇಗೆ ಅಂದ್ರೆ ಯು ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅಂದ್ರೆ ಫಸ್ಟ್ ನಾವು ಸರೆಂಡರ್ ಆಗಬೇಕು, ಮತ್ತೆ ನಾವು ಪ್ರಶ್ನೆ ಮಾಡಬೇಕು, ಮತ್ತೆ ನಾವು ಸೇವೆ ಮಾಡಬೇಕು, ಮತ್ತೆ ಅವರು ಕಂಡಿದ್ದಾರೆ ಕೃಷ್ಣನನ್ನು ನಮಗೆ ತೋರಿಸ್ತಾರೆ. ಆದರೆ ಇದು ರಿಸ್ಕ್. ಯಾಕೆ ರಿಸ್ಕ್? ಯಾಕೆಂದ್ರೆ ನಿಮಗೆ ಕೃಷ್ಣನ ದರ್ಶನ ಆಗ್ಬೋದು, ಆಗದೇ ಇರ್ಬೋದು. ಆಗ್ಬಹುದು ಅಂದ್ರೆ ನೀವು ಹೇಳಿದಾಗ ನನಗೆ ಆಗಬೇಕು, ಹಾಗೆ ಹೇಳಿಗ ಕೃಷ್ಣ ಪ್ಲೀಸ್ ಆಗುವ ಕೊಡ್ತಾನೆ ನಿಮ್ಗೆ ದರ್ಶನ. ನೀವು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಕೃಷ್ಣನಿಗೆ. ಗುರು ಒಂದು ಹೀಗೆ ಕೃಷ್ಣನಿಗೆ ಹೇಳ್ಬೇಕು, ಎಸ್ ಇವ ನನ್ನ ಜನ, ಅವನಿಗೆ ದರ್ಶನ ತೋರಿಸು ಅಂತ. ಆಗ ತೋರಿಸ್ತಾನೆ. ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅದು. ರೆಕಮೆಂಡೇಶನ್ ಬರ್ಬೇಕು ಗುರುವಿದು ರೆಕಮೆಂಡೇಶನ್ ಬಂದ ಮೇಲೆ ಕೃಷ್ಣ ನಿಮಗೆ ದರ್ಶನ ತೋರಿಸ್ತಾನೆ. ಆದ್ರೆ ಪ್ರಭುಪಾದ ಹೇಳುವಂಥದ್ದು ತೋರಿಸಬಹುದು, ತೋರಿಸದೇ ಇರಬಹುದು. ಎರಡೂ ಕೂಡ ಚಾನ್ಸ್ ಉಂಟು. ಎಸ್, ಈಗ ಭಾವಾರ್ಥ ನೋಡುವ. ಇದೇ ಆ ದೇವೋತ್ತಮ ಪರಮಪುರುಷನ ಸತ್ಯವನ್ನು ತಿಳಿಯುವ ಬಗ್ಗೆ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನ್ ಇದನ್ನೇ ಹೇಳಿದನು. ಸರ್ವಮೇತಮೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವ. ಹೇ ಕೇಶವ, ನೀನು ಹೇಳುತ್ತಿರೋನೆಲ್ಲವನ್ನು ನಾನು ಸತ್ಯವೆಂದು ಭಾವಿಸ್ತೇನೆ. ಹೇ ಪರಮಾತ್ಮ, ನಿನ್ನ ಲೀಲಾಮಯ ಸ್ವರೂಪವನ್ನು ದಾನವರು ಮತ್ತು ದೇವತೆಗಳು ಸಹಿತ ತಿಳಿಯಲಾರರು. ಅಂದ್ರೆ ಭಗವಂತ ಹೇಳಿದನ್ನು ನಾನು ಸತ್ಯವನ್ನು ಸ್ವೀಕರಿಸ್ತಾ ಇದ್ದೇನೆ. ದಾನವರಿಗೆ ಆಗಲಿ ದೇವತೆಗಾಗಿ ತಿಳಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಇದು ದಿಸ್ ಇಸ್ ಎ ಡಿಸೈಪಲ್. ಅಂದ್ರೆ ಒಬ್ಬ ಎಂತ ಹೇಳುವಂಥದ್ದು ಶಿಷ್ಯ ಅಂದ್ರೆ ಈ ರೀತಿ ಇರಬೇಕು. ಹೇಳುವುದನ್ನು ನಾನು ಸತ್ಯವನ್ನು ನಾನು ಭಾವಿಸ್ತೇನೆ. ಹಾಗಿದ್ರೆ ಮಾತ್ರ ನಾವು ಹಂಗೆ ಅರ್ಥ ಆಗ್ತದೆ, ಎಲ್ಲರೂ ಆಗುದಿಲ್ಲ. ಈ ಆಧ್ಯಾತ್ಮಿಕ ವಿಜ್ಞಾನ ಸುಲಭದಲ್ಲಿ ಅರ್ಥ ಆಗುದಿಲ್ಲ. ಅದಕ್ಕೆ ನಾವು ಫಸ್ಟ್ಗೆ ಈ ಪ್ಲಾಟ್ಫಾರ್ಮ್ ಬರ್ಬೇಕು. ಎಂತ? ಎಸ್, ಹೇಳುವುದರ ಸತ್ಯವನ್ನು ಭಾವಿಸ್ತೇನೆ. ಭಗವದ್ಗೀತೆ ಕೃಷ್ಣ ಹೇಳುವಂಥದ್ದು, ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ ಫಸ್ಟ್ ಚಾಪ್ಟರ್ದಲ್ಲಿ, ಥಿಯರಿಟಿಕಲಿ ಯು ಶುಡ್ ಆಕ್ಸೆಪ್ಟ್ ಕೃಷ್ಣ ಆಸ್ ಎ ಸುಪ್ರೀಂ ಪರ್ಸನ್ ಆಫ್ ಗಾಡ್. ಪ್ರಾಕ್ಟಿಕಲಿ ಅಂದ್ರೆ ನಾವು ಭಗವಂತನ ಸೇವೆ ಮಾಡುವಂಥದ್ದು. ಥಿಯರಿಟಿಕಲಿ ಅಂದ್ರೆ ಎಸ್, ಕೃಷ್ಣ ದೇವೋತ್ತಮ ಪರಮಪುರುಷ. ಜಸ್ಟ್ ಥಿಯರಿ ಆಕ್ಸೆಪ್ಟ್ ಮಾಡುವ, ಮತ್ತೆ ನಮಗೆ ಅರ್ಥ ಆಗ್ತದೆ. ನಮ್ಮ ತರ್ಕವಾದ ಮತ್ತು ಪಾಂಡಿತ್ಯದಿಂದ ಭಗವಂತನ ಲೀಲೆಗಳನ್ನು ತಿಳಿಯುವುದು ಸಾಧ್ಯವಿಲ್ಲ. ತರ್ಕ, ವಾದ, ಪಾಂಡಿತ್ಯ ಇದರಿಂದ ಆಗ್ತದ? ಇಲ್ಲ. ಅರ್ಜುನನು ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿದಾಗ ಸ್ವೀಕರಿಸಿದ ವೃತ್ತಾಂತದಂತೆ ನಾವು ಅಧಿಕೃತ ವೃತ್ತಾಂತವನ್ನು ಪರಮಪುರುಷನಿಂದ ಪಡೆಯಬೇಕು. ಅರ್ಜುನ ಯಾವ ರೀತಿ ಹೋಗಿದ್ದಾನೆ ಅದೇ ರೀತಿ ನಾವು ಹೋಗ್ಬೇಕಂತ. ಅರ್ಜುನ ನಡೆದ ದಾರಿಯಲ್ಲಿ ನಾವು ಭಗವದ್ಗೀತೆಯನ್ನು ಅಥವಾ ಯಾವುದೇ ವೇದ ಜ್ಞಾನವನ್ನು ನಂಬಿಕೆಯಿಂದ ಸ್ವೀಕರಿಸಬೇಕು. ನಂಬಿಕೆ ಫಸ್ಟಿಗೆ ಶ್ರದ್ಧಾ ಸಾಧು ಸಂಘ ಭಜನಕ್ರಿಯೆ ಅನಂತರ ನಿಷ್ಠಾ ರುಚಿ ಆಸಕ್ತಿ ಭಾವ ಪ್ರೇಮ. ಆಗ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದ್ರೆ ನಮಗೆ ಈ ಆಧ್ಯಾತ್ಮಿಕ ಅಂತಲ್ಲ ಯಾವುದಲ್ಲಿ ಕೂಡ ನಮಗೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲ ನಮಗೆ ಆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಇರ್ಲಿಕ್ಕೆ ಆಗುದಿಲ್ಲ, ಯಾವುದೇ ಇರಲಿ. ಈ ವೈದಿಕ ಸಾಹಿತ್ಯಗಳ ಜ್ಞಾನದ ಏಕೈಕ ಆಕಾರ ನಾವು ಪರಮ ಸತ್ಯವನ್ನು ಅರಿಯುವುದು ಸಾಧ್ಯವಿಲ್ಲ ಎಂದು ತಿಳಿಯಬೇಕು. ನೋಡಿ, ಪರಮ ಸತ್ಯವನ್ನು ಸುಲಭವಾಗಿ ನಾವು ತಿಳಿಯಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಾವು ಭಕ್ತಿ ಸೇವೆ ಮಾಡಿದರೆ ಮಾತ್ರ ಭಗವಂತನನ್ನು ನಾವು ತಿಳಿಯಲಿಕ್ಕೆ ಆಗ್ತದೆ. ಎಸ್, ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಶ್ಲೋಕ. ಓಕೆ, 2 ಶ್ಲೋಕ 160 ತನಕ ಮಾಡ್ತೇನೆ. ಒಳ್ಳೆ ಉಂಟು ಶ್ಲೋಕ. ಓಕೆ, ಶ್ಲೋಕ 159. ಮೋರೆ ಪೂರ್ಣ ಕೃಪಾ ಕೈಲ ಲಕ್ಷ್ಮೀ ನಾರಾಯಣ ತಾಂದ್ರ ಕೃಪಯಾ ಪಾಯ್ನು ತೊಮರ ಚರಣ ದರ್ಶನ. ನಾನು ಲಕ್ಷ್ಮೀನಾರಾಯಣ ಸೇವೆಯಲ್ಲಿ ನಿರತನಾಗಿದ್ದೇನೆ. ಅವರ ಕೃಪೆಯಿಂದಲೇ ನಾನು ತಮ್ಮ ಚರಣಕಮಲಗಳನ್ನು ನೋಡುವಂತಾಯಿತು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಭಕ್ತ ಯಾವಾಗಲೂ ಕೃಪೆಯಿಂದ, ನಿಮ್ಮ
ಬೈ ಯುವರ್ ಮರ್ಸಿ. ಭಕ್ತ ಯಾವಾಗಲೂ ಇದು ಹೇಳ್ತಾ ಇರ್ತಾನೆ, ಬೈ ಯುವರ್ ಮರ್ಸಿ. ಐ ಆಮ್ ಡೂಯಿಂಗ್ ಸಮ್ ಡಿವೋಷನ್ಸ್ ಬೈ ಯುವರ್ ಮರ್ಸಿ. ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ, ಇದು ಹೇಳ್ತಾ ಇರ್ತಾನೆ ಭಕ್ತ. ಭಕ್ತನಿಗೆ ಯಾವಾಗಲೂ ಗಮಂಡ್ ಬರುವುದಿಲ್ಲ, ಅಹಂಕಾರ ಬರುವುದಿಲ್ಲ. ಯಾವಾಗಲೂ ಈ ಭಾವದಲ್ಲಿ ಇರ್ತಾನೆ ಅವ. ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ, ನಾನು ಎಂಥದ್ದು ಆಗಿದೆ ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ. ಇದು ಯಾವಾಗಲೂ ಇರ್ತದೆ ಅವನನ್ನು, ಅಂದರೆ ನಾಲಿಗೆಯ ತುದಿಯಲ್ಲಿ ಇರ್ತದೆ, ನಿಮ್ಮ ಕೃಪೆಯಿಂದ. ಇದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ನೋಡಿ ಇನ್ನೊಮ್ಮೆ ಓದ್ತೇನೆ ಅನುವಾದ. ನಾನು ಲಕ್ಷ್ಮೀನಾರಾಯಣ ಸೇವೆಯಲ್ಲಿ ನಿರತನಾಗಿದ್ದೇನೆ, ಅವರ ಕೃಪೆಯಿಂದಲೇ ನಾನು ತಮ್ಮ ಚರಣಗಳನ್ನು ನೋಡುವಂತಾಯಿತು. ಹಾಗಾಗಿ ಅವ ಇಸ್ ಎ ಡಿವೋಟಿ ಆಫ್ ಲಕ್ಷ್ಮೀನಾರಾಯಣ, ಶ್ರೀ ಸಂಪ್ರದಾಯದವ. ಹಾಗಾಗಿ ಅಂತ ಹೇಳುವಂಥದ್ದು, ಲಕ್ಷ್ಮೀನಾರಾಯಣ ಕೃಪೆಯಿಂದ ನಾನು ನಿಮ್ಮ ಚರಣಗಳನ್ನು ನೋಡುವಂತಾಯಿತು. ಚೈತ್ರಮಾಬುಗೆ ಹೇಳುವಂಥದ್ದು ವೆಂಕಟಭಟ್ಟ. ಹಾಗೆ ಭಕ್ತ ಅಂದ್ರೆ ಯಾವಾಗಲೂ ಈ ಮೂಡಿರ್ಬೇಕು. ಬೈ ಯುವರ್ ಮರ್ಸಿ ಪ್ರಭುಪಾದ್, ಐ ಆಮ್ ಡೂಯಿಂಗ್ ಸಮ್ ಡಿವೋಷನ್ ಸರ್ವಿಸ್. ಗುರು ಮಹಾರಾಜ್, ಬೈ ಯುವರ್ ಮರ್ಸಿ ಐ ಆಮ್ ಎಂಗೇಜ್ ಇನ್ ಡಿವೋಷನ್ ಸರ್ವಿಸ್. ಶ್ರೀನರ್ ವೈಷ್ಣವಿಗೆ ಹೇಗಿರ್ಬೇಕು? ಬೈ ಯುವರ್ ಮರ್ಸಿ ಐ ಗಾಟ್ ಅನ್ ಆಪರ್ಚುನಿಟಿ ಟು ಡೂ ಸಮ್ ಸೇವಾ. ಯಾವಾಗಲೂ ಇದು ಇರಲೇಬೇಕು. ಇದೆಂತಂದ್ರೆ ಭಕ್ತ ಅಂದ್ರೆ ನಿಮ್ಮ ಕೃಪೆಯಿಂದ. ನೆನ್ಪಿಡಿ ಬೇಕಿದ್ರೆ ಇದನ್ನು, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ. ಅದು ಅವನಿಗೆ ಬರ್ತಾ ಇರ್ಬೇಕು, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ. ಈ ರೀತಿ ನಮಗೆ ಇದ್ರೆ ನಮಗೆ ಅಹಂಕಾರ ಬರುವುದಿಲ್ಲ, ಅಹಂಕಾರ ಬರ್ತದೆ. ಮಾಯ ನಮ್ಮನ್ನು ಎಂತ ಮಾಡ್ತಾಳೆ? ಮಾಯ ನಮ್ಮನ್ನು ಓಡಿದು ಬಿಸಾಡ್ತಾಳೆ ದೂರ, ಮತ್ತೆ ನಮಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ಮೂಡು ಇರ್ಬೇಕು ಯಾವಾಗ, ಸದಾ ಸದಾ. ಹಾಗೆ ವೆಂಕಟಪಡಿ ಹೇಳುವಂಥದ್ದು, ಲಕ್ಷ್ಮೀನಾರಾಯಣ ಕೃಪೆಯಿಂದ ನಾನು ನಿಮ್ಮ ಚರಣಗಮಗಳನ್ನು ನೋಡುವಂತಾಯ್ತು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 160. ಇದು ಒಳ್ಳೆ ಉಂಟು. ಕೃಪಾ ಕರಿ ಕೈಲೆ ಮೋರೆ ಕೃಷ್ಣೇ ರಾಮ ಹಿಮಾ, ಯಾನ್ರ ರೂಪ ಗುಣ ಐಶ್ವರ್ಯೇರ ಕೇಹನ ಪಾಯ ಸೀಮಾ. ನಿಮ್ಮ ಆ ಕಾರಣರಹಿತ ಕೃಪೆಯಿಂದ ನೀವು ನನಗೆ ಕೃಷ್ಣನ ಮಹಿಮೆ ಹೇಳಿದ್ದೀರಿ. ಕಾರಣರಹಿತ ಅಂದ್ರೆ ಕಾಸ್ಲೆಸ್ ಮರ್ಸಿ. ಯಾರಿಗೂ ಭಗವಂತನ ಐಶ್ವರ್ಯ ಗುಣಗಳ ಮತ್ತು ರೂಪಗಳ ತುದಿಯನ್ನು ತಲುಪಲಿಕ್ಕೆ ಆಗದು, ಯಾರಿಗೂ ಕೂಡ ಹೋಗ್ಲಿಕ್ಕೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ಇಲ್ಲಿ ಎಂತ ಹೇಳಿದ್ದಾರೆ ವೆಂಕಟಭಟ್ಟ? ನಿಮ್ಮ ಕಾಸ್ಲೆಸ್ ಕಾರಣರಹಿತ ಕೃಪೆ. ಚೇತನವಾಗಿ ಹೇಳುವಂಥದ್ದು. ಹಾಗಾಗಿ ನಾವು ಕೂಡ ಈಗ ಪ್ರಭುಪಾದಿದು ಕಾರಣ ಕೃಪೆಯಿಂದ, ಸಾರಿ ಒಂದು ನಿಮಿಷ, ನಾವು ಕೂಡ ಪ್ರಭುಪಾದಿದು ಕಾಸ್ಲೆಸ್ ಮರ್ಸಿಯಿಂದ ಇಲ್ಲಿ ಈಗ ನಾವು ಭಕ್ತಿ ಮಾಡ್ತಾ ಇದ್ದೇವೆ. ನಮ್ಮ ಸೋ ಕಾಲ್ಡ್ ಎಫರ್ಟ್ ಇಂದ ಅಲ್ಲ, ನಮ್ಮ ಸೋ ಕಾಲ್ಡ್ ಜ್ಞಾನದಿಂದ ಅಲ್ಲ, ಬೈ ಪ್ರಭುಪಾಸ್ ಕಾಸ್ಲೆಸ್ ಮರ್ಸಿ. ಪ್ರಭುಪಾದ ಎಂತ ಮಾಡಿದ್ದಾರೆ? ಮೂಕಂ ಕರೋತಿ ವಾಚಾಲಂ ಪಂಗುಂ ಲಿಂಗಾಯತೆಗೆ, ಅಂದ್ರೆ ಬಾಯಿ ಬರದವನಿಗೆ ಬಾಯಿ ಬರುವಾಗೆ ಮಾಡಿದ್ದಾರೆ. ಕುರುಡನನ್ನು ಬೆಟ್ಟ ಹತ್ತುವಾಗೆ ಮಾಡಿದ್ದಾರೆ. ಇದು ಅವರ ಕಾಸ್ಲೆಸ್ ಮರ್ಸಿ. ನೋಡಿ, ಈಗ ಹೆಚ್ಚಿನವರು ಟೀಚರ್ ಆಗಿದ್ದೀರಿ, ಇಲ್ಲಿ ತುಂಬ ಮಂದಿ ಇದ್ದೀರಿ ಟೀಚರ್. ಓಕೆ, ಯಾರೆಲ್ಲ ಟೀಚರ್ ಇದ್ದೀರಿ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಯಾರೆಲ್ಲ ಟೀಚರ್ ಇದ್ದೀರಿ ಹ್ಯಾಂಡ್ ರೈಸ್ ಮಾಡಿ. ಎಸ್, ದಯವಿಟ್ಟು ಎಲ್ಲ ಟೀಚರ್ನವರು ಹ್ಯಾಂಡ್ ರೈಸ್ ಮಾಡಿ. ಎಸ್, ಉಳಿದವರು ಕೂಡ ಹ್ಯಾಂಡ್ ರೈಸ್ ಮಾಡಿ. ಟೀಚರ್ಸ್ನವರು, ಎಲ್ಲ ಟೀಚರ್ಸ್ನವರು. ಎಸ್, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ.
ಟೀಚರ್ನವರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಉಳಿದವ್ರು ಕೂಡ ಇದ್ದೀರಲ್ಲ, ತುಂಬ ಮಂದಿ ಇದ್ದಾರೆ. 4. ಎಸ್, ಬೇರೆ ಟೀಚರ್ಸ್ ಗೀತಾ ಮೋಹನ್ ಇದ್ದಾರೆ. ಅಲ್ಲಲ್ಲ, ಈ ನಮ್ದು ಗೀತಾ ಆನ್ಲೈನ್ ಟೀಚರ್ಸ್ ಅದಲ್ಲ, ಲಕ್ಷ್ಮೀ ಬಾಯ್ ನೀವಲ್ಲ. ಓಕೆ, ಗೀತಾ ಆನ್ಲೈನ್ ಅಲ್ಲಿ ಟೀಚರ್ಸ್. ಆ ಟೀಚರ್ಸ್ ಅಲ್ಲ, ಶಾಲಾ ಕಾಲೇಜ್ ಟೀಚರ್ ಅಲ್ಲ, ಭಗವದ್ಗೀತೆ ಕಲಿಸುವಂತ ಟೀಚರ್ಸ್. ಓಕೆ, ಬೇರೆ ಬೇರೆ ಎಸ್ ಹರೇ ಕೃಷ್ಣ ಬೇರೆ ಇದ್ದಾರಲ್ಲ, ಯಾರೆಲ್ಲ ಇದ್ದಾರೆ ಬೇರೆ? ಸಂಗೀತಮಯ್ಯ. ಓಕೆ, ಎಸ್. ಈಗ ನೀವು ಈಗ ಟೀಚರ್ ಆಗಿದ್ದೀರಿ. ಟೀಚರ್ ಆಗುವ ಮುಂಚೆ, ನೀವು ಭಕ್ತಿಯ ಬರುವ ಮುಂಚೆ, ಅಂದ್ರೆ ನಿಮ್ಮ ಪ್ರೊಫೆಷನಲ್ ಟೀಚರ್ ಇರ್ಬೋದು, ಅದು ಬೇರೆ ವಿಷಯ. ಭಗವದ್ಗೀತೆ ಬಗ್ಗೆ ನಾನು ಹೇಳುವಂಥದ್ದು, ನೀವು ಹೇಗೆ ಇದ್ರಿ? ಎಸ್, ಈಗ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಟೀಚರ್ನವರಿಗೆ ಉತ್ತರ, ಇದು ಪ್ರಶ್ನೆ. ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನೀವೀಗ ಭಗವದ್ಗೀತೆ ಬಗ್ಗೆ ಕಲಿಸ್ತಾ ಇದ್ದೀರಿ, ನೀವು ಹೇಗೆ ಇದ್ರಿ? ಎಸ್, ಹರೇ ಕೃಷ್ಣ ಹೇಳ್ಬೋದು. ಏನು ಗೊತ್ತಿರ್ಲಿಲ್ಲ ಪ್ರಭುಜಿ, ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಏನು ಗೊತ್ತಿರ್ಲಿಲ್ಲ. ಓಕೆ, ಬೇರೆಯವರು? ಎಸ್ ಎಸ್, ಹರೇ ಕೃಷ್ಣ ಹೇಳ್ಬೋದು, ಎಲ್ಲ ಟೀಚರ್ನವ್ರು ಹೇಳ್ಬೋದು ಉತ್ತರ. ಹೇಗಿದ್ರಿ? ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ. ಕೃಷ್ಣ ಬಗ್ಗೆ ಏನಂತ? ಪ್ರಭುಜಿ, ಇಲ್ಲ, ಕೃಷ್ಣ ಕಾನ್ಶಿಯಸ್ ಇಂಗ್ಲಿಷ್ ಬುಕ್ ಓದಿದ್ದೆ ನಾನು. ಅಂದ್ರೆ ಆಸ್ ಇಟ್ ಈಸ್, ಭಗವದ್ಗೀತಾ ಆಸ್ ಇಟ್ ಈಸ್ ಓದಿದ್ದೆ ಒಂದು 10 years ಬ್ಯಾಕ್. ಐ ಹ್ಯಾವ್ ರೆಡ್ ಇಟ್, ಬಟ್ ಆ ಕೃಷ್ಣ ಕಾನ್ಶಿಯಸ್ ವರ್ಡ್ ಮೀನಿಂಗ್ ಅರ್ಥ ಆಗುತ್ತಾನೆ ಇರ್ಲಿಲ್ಲ ನನಗೆ. ಅದೇ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಏನು ಅಷ್ಟು ಡೀಟೇಲ್ ಅರ್ಥ ಆಗ್ತಾ ಇರ್ಲಿಲ್ಲ. ಬೇರೆಯವರು? ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಗೇನು ಗೊತ್ತೇ ಇರ್ಲಿಲ್ಲ ಪ್ರಭುಜಿ. ಅದು ಭಗವದ್ಗೀತೆ ಪುಸ್ತಕ ಓದ್ಲಿಕ್ಕೂ ಕಷ್ಟ ಆಗ್ತಿತ್ತು. ಶ್ಲೋಕ ಇಲ್ಲ ಅಂತೂ ಉಚ್ಚಾರಣೆ ಬರ್ತಿರ್ಲಿಲ್ಲ ನಮ್ಗೆ. ಬಂದ್ಮೇಲೆ ನಮ್ಗೆ ಎಲ್ಲಾನು ಡೀಟೈಲ್ ಆಗಿ ಗೊತ್ತಿದ್ದು. ಆಮೇಲೆ ಟೀಚರ್ ಅಂತ ನೀವೊಂದು ಇದು ಕೊಟ್ಮೇಲಂತೂ ನಮ್ಗೆ ವಿಪರೀತ ಭಗವದ್ಗೀತೆ ಒಂದ್ ಸ್ವಲ್ಪ ಅರ್ಥ ಆಯ್ತು ಪ್ರಭುಜಿ. ಬೇರೆಯವರು? ಎಸ್, ಹರೇ ಕೃಷ್ಣ. ಬೇರೆಯವ್ರು ಹೇಳ್ಬೋದು. ಭಕ್ತಿ ಸೇವೆ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ವರ್ಡ್ಸೇ ಗೊತ್ತಿರ್ಲಿಲ್ಲ. ಓಕೆ, ಬೇರೆಯವರು? ಎಸ್, ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಎಲ್ಲಾನು ಕನ್ಫ್ಯೂಷನ್ ತರ ಇತ್ತು ಪ್ರಭುಜಿ, ಎಷ್ಟು ಗೊಂದಲ ಇತ್ತು ಆಕ್ಚುಲಿ. ಏನೋ ಬೇಕು ಅಂತ ಅನಿಸ್ತಿತ್ತು, ಏನ್ ಬೇಕಂತಾನೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇವಾಗ ಇಲ್ಲಿ ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ಎಲ್ಲಾನು ಸ್ಪಷ್ಟ ಆಯ್ತು ಪ್ರಭುಜಿ. ಆ ಹುಡ್ಕೋದು ಅನ್ನೋದು ನಿಲ್ತು ಪ್ರಭುಜಿ. ವಾಟ್ ಐ ವಾಂಟ್ ಲೈಕ್ ಐ ಗಾಟ್ ಅನ್ನೋ ತರ ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಒಂದು ನಿಮಿಷ ಟೀಚರ್ಸ್ನವರಿಗೆ ಅದು. ಓಕೆ, ಎಸ್. ನೆಕ್ಸ್ಟ್ ಗೀತಾ ಮೋಹನ್ ಮತ್ತೆ ಒಂದು ನಿಮಿಷ. ಎಸ್, ಗೀತಾ ಮೋಹನ್ ಅನ್ಮ್ಯೂಟ್ ಮಾಡಿ. ಮತ್ತೆ ಯಾರಿದ್ದಾರೆ? ಸಂಗೀತಮಯ್ಯ. ಎಸ್, ಸಂಗೀತಮಯ್ಯ ಹರೇ ಕೃಷ್ಣ ಹೇಳಿ, ಮಾತಾಡಿ. ಸಂಗೀತಮಯ್ಯ ಹರೇ ಕೃಷ್ಣ. ಗೀತಾ ಮೋಹನ್. ಎಸ್, ಹರೇ ಕೃಷ್ಣ. ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಯಾಕೆಂದ್ರೆ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಈಗ ನನಗೆ. ಹರೇ ಕೃಷ್ಣ. ಎಂತಾಯ್ತು? ಇಂಟರ್ನೆಟ್ ಕನೆಕ್ಷನ್ ಇಸ್ ಲೋ. ಎಸ್, ಗೀತಾ ಮೋಹನ್ ಹರೇ ಕೃಷ್ಣ. ಹರೇ ಕೃಷ್ಣ, ಗೀತಾ ಮೋಹನ್. ಒಂದು ನಿಮಿಷ. ಎಸ್, ಗೀತಾ ಮೋಹನ್ ಹರೇ ಕೃಷ್ಣ ಹೇಳಿ. ಇಲ್ವಾ? ಸಂಗೀತಮಯ್ಯ. ಎಸ್, ಸಂಗೀತಮಯ್ಯ ಹರೇ ಕೃಷ್ಣ ಹೇಳಿ. ಓಕೆ, ಏನೋ ರೆಸ್ಪಾನ್ಸ್ ಇಲ್ಲ. ಓಕೆ, ನಂದು ಇಂಟರ್ನೆಟ್ ಕನೆಕ್ಷನ್ ಲೋ ಅಂತ ಉಂಟು. ಕೇಳ್ತಾ ಉಂಟ ನಾನು ಹೇಳುವಂಥದ್ದು? ಒಂದು ನಿಮಿಷ. ಎಸ್, ಹರೇ ಕೃಷ್ಣ ಹೇಳುವಂತ. ಇಂಟರ್ನೆಟ್ ಇಸ್ ಅನ್ಸ್ಟೇಬಲ್ ಅಂತ ಬಂತು. ಓಕೆ, ಎಸ್, ಓಕೆ. ಓಕೆ, ಈಗ ನಾನು ಉತ್ತರ ಹೇಳ್ತೇನೆ. ಯಾಕೆಂದ್ರೆ ನೋಡಿ, ನಾವು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಾವು ಹೇಗಿದ್ದೆವು?
ಬಿಫೋರ್ 2020 ಮೇಗಿಂತ ಮುಂಚೆ. ಈಗ 2023 ಸೆಪ್ಟೆಂಬರ್, 3 ವರ್ಷದಲ್ಲಿ ಗ್ರಾಫ್ ಟೋಟಲಿ ಚೇಂಜ್ ಆಗಿದೆ. ಅಂದ್ರೆ ಗ್ರಾಫ್ ಹೇಗಿತ್ತು ಅಂದ್ರೆ ಹೀಗೆ ಕೆಳಗೆ ಇತ್ತು, ಅದು ಗ್ರಾಫ್ ಈಗ ಮೇಲೆ ಬಂದಿದೆ. ಅಂದ್ರೆ ನಾವು ಕೆಳಗೆ ಅಂದ್ರೆ ವಾಪಸ್ ಪ್ರಾಣಿ ಆಗುವಂಥದ್ದು. 84 ಲಕ್ಷ ಯೋನಿಯಲ್ಲಿ ನಮ್ಮ ಆಕ್ಟಿವಿಟೀಸ್ ಎಂತ ಅಂದ್ರೆ ಪ್ರಾಣಿಗಳು ಮಾಡುವಾಗೆ ಇತ್ತು. ಈಗ ನಾವು ಕೃಷ್ಣ ಪಂಚಮಿ ಬಂದಿದ್ದೇವೆ. ಈಗ ನಾವು ಮೇಲೆ ನಮ್ಮ ಗ್ರಾಫ್ ಮೇಲೆ ಹೋಗಿದೆ. ಅಂದ್ರೆ ನಾವು ಅಟ್ಲೀಸ್ಟ್ ನಮ್ಗೆ ನೆಕ್ಸ್ಟ್ ಲೈಫಲ್ಲಿ ಮನುಷ್ಯ ಜನ್ಮ ಸಿಗ್ತದೆ, ಇದು ಗ್ಯಾರಂಟಿ. ನಾವು ಫುಲ್ ಕಂಪ್ಲೀಟ್ ಮಾಡಿದ್ರೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಿಗ್ತದೆ, ಅದು ಅಟ್ಲೀಸ್ಟ್ ಮನುಷ್ಯ ಜನ್ಮ ಸಿಗ್ತದೆ. ಚೇಂಜ್ ಆಗಿದೆ, ಗ್ರಾಫ್ ಚೇಂಜ್ ಆಗಿದೆ. ಈಗ ಈ ಗ್ರಾಫ್ ಚೇಂಜ್ ಆದದ್ದು ನಿಮ್ಮ ಎಫರ್ಟ್ ಇಂದ ಅದ ಎಂತ? ಎಸ್ ಟೀಚರ್ನವರು ಎಲ್ಲರೂ ಹೇಳ್ಬೋದು. ಎಸ್ ಇದನ್ನ ಎಲ್ಲರೂ ಹೇಳ್ಬೋದು. ಇದು ಹೇಗೆ ಚೇಂಜ್ ಆಗಿದೆ? ನಮ್ಮ ಎಫರ್ಟ್ ಅಲ್ಲ ಪ್ರಭುಜಿ, ಕೃಪೆ, ಗುರುವಿನ ಪ್ರಭುಪಾದರ ಕೃಪೆ, ನಿಮ್ಮ ಕೃಪೆ. ಎಸ್ ಇದೆಂತಂದ್ರೆ ಬೈ ಕಾಸ್ಲೆಸ್ ಮರ್ಸಿ. ಇಲ್ಲಿ ಎಂತ ಉಂಟು? ನಿಮ್ಮ ಆ ಕಾರಣರಹಿತ ಕೃಪೆಯಿಂದ. ವೆಂಕಟಪಡಿ ಹೇಳುವಂಥದ್ದು ಯಾರಿಗೆ? ಚೇತನ್ ಮಹಾಪ್ರಭುಗೆ. ನನಗೆ ಕೃಷ್ಣನ ಮಹಿಮೆಯನ್ನು ಹೇಳಿದ್ದೀರಿ. ಅದೇ ರೀತಿ ನಾವು ಕೂಡ ಪ್ರಭುಪಾದಿಗೆ ಎಷ್ಟು ಜೈ ಹೇಳಿದ್ರು ಕೂಡ ಸಾಲದು. ಪ್ರಭುಪಾದಿದು ಕಾರಣರಹಿತ ಕೃಪೆಯಿಂದ. ಆಕ್ಚುಲಿ ನಾವು ಕ್ವಾಲಿಫೈಡ್ ಅಲ್ಲ, ನಮ್ಗೆ ಅರ್ಹತೆ ಇಲ್ಲ. ಆದ್ರೂ ಕೂಡ ನಮ್ಮನ್ನೀಗ ಸೇವೆಯಲ್ಲಿ ತೊಡಗಿಸಿದ್ದಾರೆ. ನಮಗೊಂದು ಸೇವೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನಾವು ಸೇವೆ ಮಾಡ್ತಾ ಇದ್ದೇವೆ. ವೆದರ್ ವಿ ಆರ್ ಕ್ವಾಲಿಫೈಡ್, ನಾವು ಕ್ವಾಲಿಫೈಡ್ ಅಲ್ಲ. ಅಂದ್ರೆ 1 ರೂಪಾಯಿ ಇಟ್ಕೊಂಡು ಒಬ್ಬ 5 ಕೋಟಿದು ರಾಯಲ್ಸ್ ರಾಯ್ ತೆಗೆಯುವಂಥದ್ದು ಆಗ್ತದ? ಅವನಿಗೆ ಆಗುವುದಿಲ್ಲ. 1 ರೂಪಾಯಿಯಲ್ಲಿ ರಾಯಲ್ಸ್ ರಾಯ್, ಆಟದ ರಾಯಲ್ಸ್ ರಾಯ್ ಕೂಡ ಸಿಗುದಿಲ್ಲ. ಅದಕ್ಕೆ ಎಷ್ಟು? 100 ರೂಪಾಯಿ ಉಂಟು. ಈ ಜಾತ್ರೆಯಲ್ಲಿ ಸಿಗ್ತದೆ ರಾಯಲ್ಸ್ ರಾಯ್, ಅದಕ್ಕೆ 100-150 ರೂಪಾಯಿ ಉಂಟು. ಅದು ಕೂಡ ಸಿಗುವುದಿಲ್ಲ. ಈಗ ನಮ್ಗೆ 1 ರೂಪಾಯಿಗೆ ನಿಜವಾದ 5 ಕೋಟಿದು ರಾಯಲ್ಸ್ ರಾಯ್ ಸಿಕ್ಕಿದೆ. ಯಾಕೆ ಸಿಕ್ಕಿದೆ? ಪ್ರಭುಪಾದಿದು ಕೃಪೆಯಿಂದ, ಅವಾಜ ಕೃಪೆಯಿಂದ, ಕಾಸ್ಲೆಸ್ ಮರ್ಸಿ. ಹಾಗಾಗಿ ಇದು ಮೂಡ್ ನಮ್ಗೆ ಯಾವಾಗಲೂ ನಮಗೆ ತಲೆಯಲ್ಲಿ ಇರಬೇಕು. ಇಲ್ಲಾಂದ್ರೆ ನಮ್ಗೆ ಅಹಂಕಾರ ಬಂದು ನಾವು ಸ್ಮ್ಯಾಶ್ ಆಗ್ತೇವೆ, ಮಾಯ ನಮ್ಮನ್ನು ಅಟ್ಯಾಕ್ ಮಾಡ್ತದೆ, ಮತ್ತೆ ನಾವು ನಮ್ಮ ಭಕ್ತಿ ವಿಲ್ ಬಿ ನೋವೇರ್. ಭಕ್ತಿ ಮತ್ತೆ ನಮ್ದು ವ್ಯಾಲ್ಯೂ ಇಲ್ಲ. ನಮ್ಮ ಭಕ್ತಿಗೆ ಭಕ್ತಿ ಇಮಿಡಿಯೇಟ್ ಆಗಿ ಕೊಲ್ಯಾಪ್ಸ್ ಆಗ್ತದೆ ಅಹಂಕಾರ ಬಂದ್ರೆ. ಹಾಗಾಗಿ ನಾವು ಈ ಮೂಡನ್ನು ಯಾವಾಗಲೂ ತಲೆಯಲ್ಲಿ ಇರಬೇಕು. ನಮ್ದು ನನಗೆ ಅರ್ಹತೆ ಇಲ್ಲ, ಪ್ರಭುಪಾದ್ ನಿಮ್ಮ ಕೃಪೆಯಿಂದ ನನ್ನನ್ನು ಸೇವೆಯಲ್ಲಿ ತೊಡಗಿಸಿದ್ದೀರಿ, ನಿಮ್ಮ ಕೃಪೆಯಿಂದ. ಹಾಗೆ ಇಲ್ಲಿ ಕೂಡ ಅದನ್ನೇ ವೆಂಕಟಪಡಿ ಹೇಳುವಂಥದ್ದು, ನಿಮ್ಮ ಕೃಪೆಯಿಂದ. ಫಸ್ಟ್ಗೆ ಲಕ್ಷ್ಮೀನಾರಾಯಣ ನಿಮ್ಮ ಕೃಪೆಯಿಂದ ನನಗೆ ಚೈತ್ರಮಾವು ಅಸೋಸಿಯೇಷನ್ ಆಯಿತು. ಮತ್ತೆ ಚೈತ್ರಮಾವು ನಿಮ್ಮ ಕೃಪೆಯಿಂದ, ನಿಮ್ಮ ಅವಾಜ ಕೃಪೆಯಿಂದ ನನಗೆ ಕೃಷ್ಣನ ಬಗ್ಗೆ ತಿಳಿಯಿತು. ವೆಂಕಟಭಟನ ದಾರಿಯಲ್ಲಿ ನಾವು ನಡೆಯುವ. ವೆಂಕಟಭಟ ಶುದ್ಧ ಭಕ್ತ, ನಾವು ಶುದ್ಧ ಭಕ್ತರಲ್ಲ. ಆದರೂ ಕೂಡ ಇದು ಯಾವಾಗಲೂ ನಮ್ಮ ತಲೆಯಲ್ಲಿ ಇರಬೇಕು. ಎಂತ? ಬೈ ಯುವರ್ ಮರ್ಸಿ, ಬೈ ಯುವರ್ ಮರ್ಸಿ, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ. ಮಾತಾಡೋದು ಬರ್ಬೇಕಂತೆ. ನಿಮ್ಮ ಕೃಪೆಯಿಂದ ನಾನು ಸ್ವಲ್ಪ ಮಾಡ್ತಾ ಇದ್ದೇನೆ, ನಿಮ್ಮ ಕೃಪೆಯಿಂದ ನನಗೆ ಮಾಡ್ಲಿಕ್ಕೆ ಆಗ್ತಾ ಉಂಟು, ನಿಮ್ಮ ಕೃಪೆಯಿಂದ ನಾನು ಹೀಗೆ ಇದ್ದೇನೆ, ನಿಮ್ಮ ಕೃಪೆಯಿಂದ ನಾನು ಹೀಗೆ ಇದ್ದೇನೆ. ದಿಸ್ ಇಸ್ ದ ಡೀಲಿಂಗ್ ಆಫ್ ವೈಷ್ಣವ. ವೈಷ್ಣವ ಮೀನ್ಸ್ ಯಾವಾಗಲೂ ಹೀಗಿರ್ತಾನೆ, ನಿಮ್ಮ ಕೃಪೆಯಿಂದ, ನಿಮ್ಮ ಕೃಪೆಯಿಂದ. ಹರೇ ಕೃಷ್ಣ. ವಂಶಕಲ್ಪದವರು ವಿಷಯ ಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನಿಯ ವೈಷ್ಣವ್ಯ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕೀ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ.